ಈ ತುಂಬಾ ಸುಲಭವಾಗಿ ಮಾಡಬಹುದಾದ ಬ್ರೇಕ್ಫಾಸ್ಟ್ ಇದೆಯಲ್ವ, ಇದು ರುಚಿ ಮಾತ್ರ ಅಲ್ಲ, ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದು. ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇದೆಷ್ಟು ಒಳ್ಳೆಯದು ಅಂತಂದರೆ ದಿನ ತಿಂದರೂ ಕೂಡ ದೇಹಕ್ಕೆ ತುಂಬಾ ಒಳ್ಳೆಯದು. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಹೆಸರು ಕಾಳು ಕಿಚಡಿ ಮಾಡಲಿಕ್ಕೆ ನಾನು 1 ಕಪ್ಪಷ್ಟು ಹೆಸರು ಕಾಳನ್ನು ಏನು ಮಾಡಿದ್ದೇನೆ, ನಿನ್ನೆ ರಾತ್ರಿಯೇ ನೆನೆ ಹಾಕಿಟ್ಟಿದ್ದೇನೆ. ನೋಡಿ, ಚೆನ್ನಾಗಿ ಉಪ್ಕೊಂಡಿದೆ. ಇವಾಗ ಇದನ್ನ ತೊಳೆದ್ಬಿಟ್ಟು ನೀಟಾಗಿ ಬೇಯಲಿಕ್ಕೆ ಇಡಬೇಕು. ನಾವು 3-4 ಸರಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ನಾವಿದನ್ನ ಕುಕ್ಕರಲ್ಲಿ ಬೇಯಿಸೋಣ, ಯಾಕಂತಂದರೆ ಇದು ಚೆನ್ನಾಗಿ ಬೇಯಬೇಕು. ಮತ್ತು ಕುಕ್ಕರಲ್ಲಿ ಆದರೆ ನಿಮಗೆ ಗ್ಯಾಸ್ ಕಮ್ಮಿ ಬೇಕಾಗುತ್ತೆ, ಬೇಗ ಬೇಯಿಸ್ಬೋದು. ತುಂಬ ಅಂತಂದರೆ ತುಂಬ ಹೆಲ್ದಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಇದು. ಒಂದು ಕುಕ್ಕರಿಗೆ ಹಾಕೊತಾ ಇದ್ದೇನೆ. ಇದನ್ನ ಬೇಯಲಿಕ್ಕೆ ಇಡುವಾಗ ನಾವು ಹೆಸರು ಕಾಳು ಎಷ್ಟು ತಗೊಂಡಿದ್ದೀವೋ ಅದರ 2 ಪಟ್ಟು ನೀರನ್ನು ಹಾಕೋಬೇಕು. 1 ಕಪ್ ಹೆಸರು ಕಾಳಿಗೆ 2 ಕಪ್ಪಷ್ಟು ನೀರನ್ನು ಹಾಕೊಂಡಿದ್ದೇನೆ. 1/4 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೊತಾ ಇದ್ದೇನೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 3-4 ವಿಷಲ್ ಹಾಕಿಸ್ಕೊಳ್ಳೋಣ, ಯಾಕಂತಂದರೆ ಕಿಚಡಿ ಟೈಪ್ ಆಗಬೇಕು. ಒಂದು 4-5 ವಿಷಲ್ ಹಾಕಿಸ್ಕೊಂಡಿದ್ದೇನೆ. ಅದಾದ ನಂತರ ತಣ್ಣಗಾದ ನಂತರ ನಾನು ಕುಕ್ಕರನ್ನು ಓಪನ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗ ಇದನ್ನೊಂದು ಚೂರು ಇದರದ್ದು ಬೇಯಿಸಿರೋ ನೀರಿದೆಯಲ್ವ ಅದು ತೆಗಿಬೋದು, ಇಲ್ಲದಿದ್ದರೆ ನೀವು ತೊಂದರೆ ಇಲ್ಲ, ಅದನ್ನ ಸ್ಮ್ಯಾಶ್ ಮಾಡಿ ಕಿಚಡಿ ಟೈಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ಇಷ್ಟು ನೀರನ್ನು ತಗೊತೀನಿ. ನೀವು ಇದನ್ನ ಬಿಸಾಡೋ ಅವಶ್ಯಕತೆ ಇಲ್ಲ. ಒಂದು ಚೂರು ಉಪ್ಪು ಹಾಕಿ ಇದನ್ನ ಹಾಗೆಯೇ ಕುಡಿದು ಬಿಡ್ಬೋದು, ಅಥವಾ ರಸಮ್, ಸಾರು, ಸಾಂಬಾರು ಮಾಡೋದಿದ್ರೆ ಅದಕ್ಕೆ ಕೂಡ ಆ್ಯಡ್ ಮಾಡ್ಬೋದು. ಇವಾಗ ನಾವಿದನ್ನ ಒಂಚೂರು ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಈ ಥರ ಅಂದರೆ ಕಿಚಡಿ ಟೈಪ್ ಆಗಬೇಕಲ್ವಾ, ಅದಕ್ಕೋಸ್ಕರ. ನೋಡಿ, ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೊಂದು ಚೆನ್ನಾಗಿರುವಂಥ ಒಗ್ಗರಣೆನ ಹಾಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದನ್ನೊಂದು ಚೂರು ಬಿಸಿ ಮಾಡಿಬಿಟ್ಟು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೋಬೇಕು. ಎಣ್ಣೆ ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳಿ. ಜೀರಿಗೆ ಆಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ಕಿಗೆ ಒಳ್ಳೆಯದು. ನಾನು ಕೊಕೊನಟ್ ಆಯಿಲನ್ನು ಯೂಸ್ ಮಾಡಿರೋದ್ರಿಂದ ನಿಮಗೆ ಅದು ನೊರೆ ನೊರೆ ಕಾಣುತ್ತೆ. ಇದೊಂದು ಚೂರು ಸಿಡಿಲಿ ಜೀರಿಗೆ ಮತ್ತು ಸಾಸಿವೆ ಸಿಡಿದ ನಂತರ ಇವಾಗ 1 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಈರುಳ್ಳಿ ಆಪ್ಷನಲ್, ಈರುಳ್ಳಿ ತಿನ್ನದವರು ಸ್ಕಿಪ್ ಮಾಡ್ಬೋದು. ಇವಾಗ ಇದಕ್ಕೆ 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಸ್ವಲ್ಪ ಕರಿ ಲೀವ್ಸನ್ನು ಹಾಕೊತಾ ಇದ್ದೇನೆ. 1-2 ಒಣಮೆಣಸಿನ್ಕಾಯಿನ ಹಾಕೊತಾ ಇದ್ದೇನೆ. ಇದನ್ನ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಮೆಣಸು ಕೂಡ ಕ್ರಿಸ್ಪಿ ಆಗಬೇಕು. ಇಷ್ಟು ಸಾಕು. ಈಗ ಉರಿಯನ್ನು ಅಂದರೆ ಕಮ್ಮಿ ಇಟ್ಕೊಳ್ಳಿ, ಬಂದ್ ಮಾಡೋದೆಲ್ಲ ಕಮ್ಮಿ ಇಟ್ಕೊಳ್ಳಿ. ಅದಾದ ನಂತರ ಈ ಹೆಸರು ಕಾಳು ನಾವು ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀವಲ್ವ ಅದನ್ನ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು, ಜಾಸ್ತಿ ಅಲ್ಲ, ಉಪ್ಪು ನಾವು ಹೆಸರು ಕಾಳು ಬೇಯಿಸುವಾಗಲೂ ಹಾಕಿದ್ದೇವೆ. ಈಗ ಒಂದು ಚೂರು ಉಪ್ಪನ್ನು ಹಾಕೊಳ್ಳಿ. ಅದಾದ ನಂತರ ಮೇಯ್ನಾಗಿ 1/4 ಕಪ್ಪಷ್ಟು ಬೆಲ್ಲನ ಹಾಕೊತಾ ಇದ್ದೇನೆ. ಬೆಲ್ಲ ನೀವು ಸ್ವೀಟ್ ಕಮ್ಮಿ ಬೇಕು ಅಂತಂದರೆ ಕಮ್ಮಿ ಹಾಕೋಬಹುದು, ಅಥವಾ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಸಿಹಿ ತಿನ್ನಲ್ಲ ಅಂತಂದರೆ ತೊಂದರೆ ಇಲ್ಲ, ಖಾರನೇ ಮಾಡ್ಬೋದು. ಬೆಲ್ಲ ಹಾಕಿಲ್ಲದಿದ್ರೂ ತೊಂದರೆ ಇಲ್ಲ. ಇವಾಗ ಇದನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕಿಚಡಿ ರೆಡಿ ಆಗ್ತಾ ಇದೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಿದು, ದೇಹನ ತಂಪಾಗಿಡುತ್ತೆ. ಆ್ಯಕ್ಚುಲಾಗಿ ಚಳಿ ಟೈಮಲ್ಲಿ ನಾವು ಅಂದ್ಕೊಳ್ಳೋದು ಶೀತ ಆಗುತ್ತೆ ಅಂತ, ಬಟ್ ಚಳಿ ಟೈಮಲ್ಲಿ ದೇಹ ಉಷ್ಣ ಆಗೋದು ಜಾಸ್ತಿ. ಸೊ ನೀವು ಈ ಬ್ರೇಕ್ಫಾಸ್ಟನ್ನು ಆರಾಮ್ಸೆ ಮಾಡಿ ತಿನ್ಬೋದು. ಮತ್ತು ಮೋಷನ್ ಸರಿಯಾಗಿ ಹೋಗಲ್ಲಲ್ಲ, ಡೈಜೆಷನ್ ಎಲ್ಲ ಆಗಲ್ಲಲ್ಲ, ಅದಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು. ತುಂಬ ಅಂತಂದರೆ ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು ವೇಳೆ ನಿಮ್ಗೆ ಇನ್ನೊಂದು ಚೂರು ಇದು ತೆಳ್ಳಗೆ ಬೇಕು ಅಂತಂದರೆ ನೀವು ಬೇಯಿಸಿರೋ ನೀರಿದೆಯಲ್ವ ತೆಗೆದಿಟ್ಟಿರುವಂಥದ್ದು ಅದನ್ನ ಹಾಕೋಬಹುದು. ಈಗ ಫೈನಲ್ ಆಗಿ ಇದಕ್ಕೆ 1 ಹಿಡಿಯಷ್ಟು ಕಾಯಿ ತುರಿನ ಹಾಕೊತಾ ಇದ್ದೇನೆ. ತುಂಬ ಒಳ್ಳೆ ಅಂದರೆ ರುಚಿ ಕೊಡುತ್ತೆ ನಿಮಗೆ. ಜಸ್ಟ್ 30 ಸೆಕೆಂಡ್ಸ್ ಈ ಥರ ಕಮ್ಮಿ ಉರಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನಾವು ಸ್ಟವನ್ನು ಬಂದ್ ಮಾಡಿ ಬಿಡ್ಬೋದು.
ರುಚಿಯಾಗಿರುವಂತಹ ಹೆಸರು ಕಾಳಿನ ಆರೋಗ್ಯಕರ ಕಿಚಡಿ ನೋಡಿ ರೆಡಿಯಾಗಿದೆ. ನೋಡಿದ್ರೇ ತಿನ್ಬೇಕು ಅನ್ಸುತ್ತಲ್ವಾ? ಒಂದೊಳ್ಳೆ ಬ್ರೇಕ್ಫಾಸ್ಟ್ ಇದೆ ಆ್ಯಕ್ಚುಲಾಗಿ. ನೀವಿದನ್ನ ಮಕ್ಕಳಿಗೆ ಕೂಡ ಡೈಲಿ ಮಾಡಿಕೊಟ್ಟರು ಕೂಡ ತುಂಬಾ ಒಳ್ಳೆಯದು. ಸಿಹಿ ಬೇಡ ಅಂತಂದರೆ ನೀವು ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಬೆಲ್ಲ ಹಾಕಿದರೆ ಕೂಡ ಒಳ್ಳೆಯದು. ಯಾಕಂತಂದರೆ ಬೆಲ್ಲದಲ್ಲಿ ಐರನ್ ಅಂಶ ತುಂಬಾ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.